ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಪು ವಲಯ ಜೆಸಿಐ ಕಾಪು ಕಮಲ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಹಾಗೂ ಡಾಕ್ಟರ್ ಎ.ಬಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಒನ್ ಗುಡ್ ಸ್ಟೆಪ್ ಮತ್ತು ಜಿನೆಸಿಸ್ ಪ್ಯಾಕೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಇದರ ಜಂಟಿ ಆಶ್ರಯದಲ್ಲಿ ಕಾಂಚನ್ ಮೂಲಸ್ಥಾನದ ಸಭಾಭವನದಲ್ಲಿ ನಡೆದ ಉಚಿತ ನೇತ್ರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಕಾಂಚನ್ ಮೂಲಸ್ಥಾನದ ಅಧ್ಯಕ್ಷ ಗಣೇಶ್ ಕಾಂಚನ್ ಉದ್ಘಾಟಿಸಿದರು. ಎಸ್ಕೆಪಿಎ ಉಡುಪಿ ವಲಯಾಧ್ಯಕ್ಷ ಜನಾರ್ದನ ಕಡವೂರು ಮಾತನಾಡಿ, ಆಧುನಿಕತೆಯೊಂದಿಗೆ ಹೊಂದಿಕೊಳ್ಳುವ ಬರದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಜಾಗೃತೆ ವಹಿಸುತ್ತಿಲ್ಲ. ಹೊಸ ಕಲ್ಪನೆಯ ಚಿತ್ರಗಳನ್ನು ಸೆರೆ ಹಿಡುವಲ್ಲಿ ಕಣ್ಣಿನ ಅಗತ್ಯ ಬಹಳವಾಗಿದ್ದು ನಿಯಮಿತವಾಗಿ ನೇತ್ರ ರಕ್ಷಣೆಗೆ ಆದ್ಯತೆ ವಹಿಸಬೇಕಾಗಿದೆ ಎಂದರು. ಈ ಸಂದರ್ಭ ವಿದ್ಯಾಧಿಕಾರಿ ನೇತ್ರ ತಜ್ಞ ಡಾಕ್ಟರ್ ಲಾವಣ್ಯ ಜಿ ರಾವ್, ಎಸ್ಕೆಪಿಐ ವಿದ್ಯೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ವಾಸುದೇವರಾವ್, ಕಾಪು ವಲಯ ಗೌರವಾಧ್ಯಕ್ಷ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಸದಸ್ಯರಿಗೆ ಮಾತ್ರವಲ್ಲದೆ ಸಾರ್ವಜನಿಕರು ಕೂಡ ಸದುಪಯೋಗಪಡಿಸಿಕೊಳ್ಳುವುದರಿಂದ ಅವರ ಅನಿಸಿಕೆ ಹಾಗೆ ಜನರು ಸಭೆಗೆ ಸರಿಯಾಗಿ ಭಾಗ ಮಾಡಿದ್ದಾರೆ. ನಾವು